ಪೀಟಾ ಕ್ರಿಯೇಷನ್ ವೀಕ್ಷಕರಿಗೆಲ್ಲ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದು ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಮತ್ತು ತುಳು ಬದುಕು ವಸ್ತು ಸಂಗ್ರಹಾಲಯ ಎಂಬ ಅವಳಿ ಸಂಸ್ಥೆಗಳಿಗೆ ಈಗ ನೀವು ಸಾಕ್ಷಿಯಾಗ್ತಾ ಇದ್ದೀರಿ. ನೋಡಿ, ಇದು ಶವ ಸಂರಕ್ಷಣೆಯ ಪೆಟ್ಟಿಗೆ ಅಂತೇಳಿ. ಈ ಶವ ಸಂರಕ್ಷಣೆಯ ಪೆಟ್ಟಿಗೆ ಅಂದ ತಕ್ಷಣಕ್ಕೆ ಯಾರ ಶವ, ಯಾಕೆ ಸಂರಕ್ಷಣೆ ಮಾಡ್ತಿದ್ರು? ಸೊ ಈ ಎಲ್ಲ ಪ್ರಶ್ನೆಗಳು ಬರ್ತವೆ. ನೋಡಿ, ತುಳುನಾಡಿನಲ್ಲಿ ಅಳಿಯಕಟ್ಟು ವ್ಯವಸ್ಥೆ ಅಂತ ಇತ್ತು, ಇವತ್ತಿಗೂ ಕೂಡ ಪಾಲನೆ ಮಾಡುವವರಿದ್ದಾರೆ. ಸೊ ಹಾಗಾಗಿ ಈ ಅಳಿಯಕಟ್ಟು ವ್ಯವಸ್ಥೆಯ ಕುರಿತ ಸಮಗ್ರ ಚಿತ್ರಣವನ್ನು, ಸಂಪೂರ್ಣ ಚಿತ್ರಣವನ್ನು ಈ ಒಂದು ಶವ ಸಂರಕ್ಷಣೆಯ ಪೆಟ್ಟಿಗೆ ನಮಗೆ ಕೊಡ್ತದೆ. ಆಗ ನಿಮಗೆ ನಾನು ಹೇಳಿದೆ, ಏನು ಒಂದು ಕಡೆಯಿಂದ ಭೌತಿಕ ವಸ್ತು, ಇನ್ನೊಂದು ಕಡೆಯಿಂದ ಮೌಖಿಕ ಸಾಹಿತ್ಯ ಅಂತೇಳಿ. ನೀವಲ್ಲಿ ನೋಡ್ತಾ ಇದ್ದೀರಿ ಮರ ಪಕ್ಕಿರಾಂಡ್ ಅನ್ನುವಂಥದ್ದು. ಇದು ಸಾಮಾನ್ಯವಾಗಿ ನಾವು ನಮ್ಮ ತುಳುವರು ಮಾತಾಡುವಾಗ ಬರುವಂತಹ ಒಂದು ಮಾತು. ಅಂದರೆ ಒಂದು ಪ್ರದೇಶದಲ್ಲಿ ಒಂದು ಪ್ರತಿಷ್ಠಿತ ಮನೆತನದ ಹಿರಿಯ ವ್ಯಕ್ತಿ ತೀರಿ ಹೋದ ಅಂದ ತಕ್ಷಣಕ್ಕೆ ಮುಖ್ಯವಾಗಿ ಮಹಿಳೆಯರು ಮಾತಾಡುವಂಥ ಮಹಿಳೆಯರ ಬಾಯಲ್ಲಿ ಬರುವಂಥ ಒಂದು ಮಾತು, ಮರ ಪಕ್ಕಿರಾಂಡ್ ಅನ್ನುವಂಥದ್ದು. ಪಕ್ಕಿರಾಂಡ್ ಅನ್ನುವಂಥದ್ದು ಏನದು? ಅದು ಅವರಿಗೆ ಅರಿವಿಲ್ಲದ ಹಾಗೆ ಆ ಸಾವಿನ ಸುದ್ದಿ ತಿಳಿದ ತಕ್ಷಣ ಅವರ ಬಾಯಿಂದ ಬರ್ತದೆ ಪಕ್ಕಿರಾಂಡ್. ಮಗರುಡು ಅಂದರೆ ಮನೆ ಯಜಮಾನ ಸತ್ತ. ಪಕ್ಕಿರಾಂಡ್ ಅಂತ ಹೇಳಿದರೆ ಆ ಯಜಮಾನನನ್ನು ನಂಬಿದಂತಹ ಅವನ ಹೆಂಡತಿ ಮಕ್ಕಳು ಆವತ್ತು ಅಥವಾ 13 ದಿನದೊಳಗೆ ಅವಳ ತಾಯಿ ಮನೆಗೆ ಓಡಬೇಕು. ತನ್ನ ಮಕ್ಕಳೊಂದಿಗೆ ಅವಳ ತಾಯಿ ಮನೆಗೆ ಓಡಬೇಕು. ಅವಳಿಗೆ ಆ ವ್ಯಕ್ತಿಯ ಸಾವಿನ ನಂತರ ಆ ಮನೆಯೊಳಗೆ, ಅವಳ ಗಂಡನ ಸಾವಿನ ನಂತರ ಆ ಮನೆಯೊಳಗೆ ಅವಳ ಮಕ್ಕಳಿಗೆ ಯಾವುದೇ ಹಕ್ಕಿಲ್ಲ. ಇದು ಮೌಖಿಕವಾಗಿ ಒಂದು ಸೂಕ್ಷ್ಮವನ್ನು ಹೇಳುವಂಥ ಒಂದು ಸಾಮಾನ್ಯ ಆಡು ಮಾತು. ಅದೇ ರೀತಿ ಇಲ್ಲಿ ಭೌತಿಕ ವಸ್ತು ನೋಡಿ, ಭೌತಿಕ ವಸ್ತು ಮರದಿಂದ ಕೊರೆದು ಮಾಡಿರತಕ್ಕಂಥ ಪೆಟ್ಟಿಗೆ, ಕಟ್ಟಿದ ಪೆಟ್ಟಿಗೆ ಅಲ್ಲ, ಕೊರೆದು ಮಾಡಿರತಕ್ಕಂಥ ಪೆಟ್ಟಿಗೆ. ತುಳುನಾಡಿನಲ್ಲಿ ಮುಖ್ಯವಾಗಿ ಒಂದು ಜೈನ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಅರಸ ಸತ್ತಾದ ತಕ್ಷಣಕ್ಕೆ ಅವನ ಶವವನ್ನು ಈ ಮರದಿಂದ ಕೊರೆದು ಮಾಡಿರತಕ್ಕಂಥ ಪೆಟ್ಟಿಗೆಯೊಳಗೆ ಹಾಕಿಡಲಾಗ್ತದೆ. ಹೇಗೆ ಹಾಕಿಡಲಾಗ್ತದೆ? ಉಪ್ಪು ಅಥವಾ ಜೇನಿನಲ್ಲಿ ಅದನ್ನು ಹಾಕಿಡಲಾಗ್ತದೆ. ಈಗಾಗಲೇ ನಾನು ನಿಮಗೆ ಹೇಳಿದೆ, ಗಣಪತಿರಾವ್ ಐಗಳರು ಯಾವ ಒಂದು ಮಾತನ್ನು ತಮ್ಮ ಪ್ರಾಚೀನ ಇತಿಹಾಸದಲ್ಲಿ ಉಲ್ಲೇಖ ಮಾಡಿದರು ಅಂತೇಳಿ. ಸೊ ಅದೇ ರೀತಿ ಈ ಒಂದು ಶವ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಮಾತಾಡುವಾಗ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದರೆ, ತುಳುನಾಡಿನಲ್ಲಿ ಅಳಿಯಕಟ್ಟು, ಅದಕ್ಕಾಗಿ ಅಳಿಯಕಟ್ಟಾದರೆ ಯಾಕೆ ಶವವನ್ನು ಸಂರಕ್ಷಣೆ ಮಾಡಿರಬೇಕು? ಸಂರಕ್ಷಣೆ ಮಾಡೋದು ಅಂತಂದರೆ ಈಗ ಆಧುನಿಕ ವ್ಯವಸ್ಥೆ ಇರಲಿಲ್ಲ, ಮಾರ್ಚರಿ ಇರಲಿಲ್ಲ, ಹಾಗಾಗಿ ಈ ಪೆಟ್ಟಿಗೆಗಳೇ ಹಾಕಿಡುವಂಥದ್ದು. ಆದರೆ ಯಾಕೆ ಅಂದ ತಕ್ಷಣಕ್ಕೆ ನಮಗೆ ಈ ತುಳುನಾಡಿನ ಅಳಿಯಕಟ್ಟು ವ್ಯವಸ್ಥೆಯ ಚಿತ್ರಣ ನಮ್ಮ ಕಣ್ಣೆದುರಿಗೆ ಬರ್ತದೆ. ತುಳುನಾಡಿನಲ್ಲಿ ಅಳಿಯಕಟ್ಟು. ಸೊ ಹಾಗಾಗಿ ಈ ವ್ಯಕ್ತಿ ಸತ್ತ ತಕ್ಷಣಕ್ಕೆ ಆ ರಾಜ್ಯದ ಉತ್ತರಾಧಿಕಾರತ್ವ ಅವನ ಮಕ್ಕಳಿಗೆ ಹೋಗೋದಿಲ್ಲ, ಅಳಿಯಂದ್ರಿಗೆ ಹೋಗುವಂಥದ್ದು. ಅಳಿಯಂದಿರು ಅಂದ ತಕ್ಷಣಕ್ಕೆ ಅವನಿಗೆ ಕೆಲವು ಮಂದಿ ಅಳಿಯಂದಿರಿರ್ಬೋದು, ದೊಡ್ಡ ಅಕ್ಕನ, ಸಣ್ಣ ಅಕ್ಕನ ಮಕ್ಕಳು, ಸಣ್ಣ ತಂಗಿಯ ಮಕ್ಕಳು. ಸೊ ಇವರಲ್ಲಿ ಯೋಗ್ಯರು ಯಾರು ಅನ್ನುವಂಥ ತೀರ್ಮಾನ ಆಗುವಾಗ ಕೆಲವು ದಿನವೇ ಹೋಗ್ತದೆ, ಕೆಲವು ಸಂದರ್ಭ ವಾರವೂ ಹೋಗ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಶವ ಕೆಡದ ಹಾಗೆ ಉಪ್ಪಿನಲ್ಲಿ ಅಥವಾ ಜೇನಿನಲ್ಲಿ ಹಾಕಿಡುವಂಥದ್ದು.
ಸೊ ಈ ರೀತಿ ಶವವನ್ನು ಉಪ್ಪು ಅಥವಾ ಜೇನಿನಲ್ಲಿ ಹಾಕಿಡ್ತಾರೆ. ಕೆಲವು ದಿನಗಳ ನಂತರ ಕೆಲವು ಜಗಳ ಆಗುವಂಥ ಸಂದರ್ಭಗಳು ಇತ್ತು. ಕೆಲವು ಪಂಚಾಯತಿಗೆ ಮುಖಾಂತರ ಇಂತಹ ಪಟ್ಟಕ್ಕೆ ಅಂತೇಳಿ ಆಯ್ಕೆಯಾದ ನಂತರಕ್ಕೆ ಏನು ಆಗ್ತಾಯಿತ್ತು ಅಂತಂದರೆ, ಪಟ್ಟಕ್ಕೆ ಆಯ್ಕೆಯಾದ ವ್ಯಕ್ತಿ ಅಲ್ಲಿ ಇರ್ತಾನೆ. ಅಲ್ಲಿ ಶವದ ಒಂದು ಪಟ್ಟದ ಉಂಗುರ ಇರುವಂಥ ಬೆರಳಿಗೆ ಒಂದು ನೂಲನ್ನು ಕಟ್ತಾರೆ. ಆ ನೂಲಿನ ಇನ್ನೊಂದು ತುದಿಯನ್ನು ಪಟ್ಟಕ್ಕೆ ಆಯ್ಕೆಯಾಗಿರತಕ್ಕಂಥ ವ್ಯಕ್ತಿಯ ಬೆರಳಿಗೆ ಕಟ್ತಾರೆ. ಆ ದಾರದ ಮುಖಾಂತರ ಶವದ ಪಟ್ಟದ ಉಂಗುರ ಇರುವ ಬೆರಳಿನಿಂದ ಆ ನೂಲಿನ ಮುಖಾಂತರ ಅದನ್ನು ಜಾರಿಸ್ತಾ ಇವನ ಕೈಗೆ ಸೇರಿಸುವುದರೊಂದಿಗೆ ಆ ಒಂದು ಶವದ ಅಗತ್ಯ ಮುಗಿಯುತ್ತದೆ, ಅಥವಾ ಆ ಸಂದರ್ಭಕ್ಕೆ ಶವದ ಪೆಟ್ಟಿಗೆ ಅಗತ್ಯ ಮುಗಿಯುತ್ತದೆ. ಶವವನ್ನು ಸುಡುವುದು ಹುಳುವುದು ಮಾಡಿದರೆ ಆ ಶವ ಸಂರಕ್ಷಣೆ ಪೆಟ್ಟಿಗೆಯನ್ನು ಯಥಾವತ್ತು ಮುಂದೆ ರಕ್ಷಣೆ ಮಾಡಿಡ್ತಾರೆ. ಮುಂದಕ್ಕೆ ಅದು ಬೇಕಾಗ್ತದೆ. ಇಲ್ಲಿ ನಾನು ಏನು ಹೇಳಲಿಕ್ಕೆ, ಇಲ್ಲಿ ಬಹಳ ಸೂಕ್ಷ್ಮವಾಗಿ ನಾನು ನಿಮಗೆ ಹೇಳಿರುವಂಥದ್ದು, ನಾನಿಲ್ಲಿ ಏನು ಹೇಳಲಿಕ್ಕೆ ಹೊರಟದ್ದು ಅಂತಂದರೆ, ಒಂದು ಅಳಿಯಕಟ್ಟು ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಒಂದು ಭೌತಿಕ ವಸ್ತು ನಿಮಗೆ ಒಂದು ಇತಿಹಾಸದ ಸೂಕ್ಷ್ಮವನ್ನು, ಅಳಿಯಕಟ್ಟು ವ್ಯವಸ್ಥೆಯ ಚಿತ್ರಣವನ್ನು ನಿಮಗೆ ಕೊಡ್ತದೆ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ವಸ್ತುವಿನ ಹಿಂದೆ ಕೂಡ ಒಂದು ಚರಿತ್ರೆ ಇದೆ, ಒಂದು ಸಂಸ್ಕೃತಿ ಇದೆ. ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಈ ಭೌತಿಕ ವಸ್ತುಗಳ ಮುಖಾಂತರ ನಾವು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸಿರುವಂಥದ್ದು.